ನಮಸ್ಕಾರ. ನೀವು ಎಲ್ಲರೂ ಹೇಗಿದ್ದೀರಿ? ನಾನು ಉತ್ತರಾಖಂಡ ಕನ್ನಡ ಕಲಿತಾ ಇದ್ದೀನಿ. ನೀವು ಉತ್ತರಾಖಂಡದ ಅಲ್ಮೋರಾ ಜಿಲ್ಲೆಯ ಬಗ್ಗೆ ಕೇಳಿರಬಹುದು. ನಾನು ಈಗ ಅಲ್ಲಿ ಇದ್ದೇನೆ ಮತ್ತು ಇಲ್ಲಿನ ಸುಂದರ ದೃಶ್ಯವನ್ನು ನಿಮಗೆ ತೋರಿಸುತ್ತಿದ್ದೇನೆ. ಜೊತೆಗೆ ನಾನು ಕ್ಯಾಮೆರಾ ಬಳಸುವುದನ್ನು ಕೂಡ ಕಲಿಯುತ್ತಿದ್ದೇನೆ. ಇಲ್ಲಿ ಒಂದು ವನ್ಯಜೀವಿ ಅಭಯಾರಣ್ಯ ಇದೆ ಮತ್ತು ಬೆನ್ಸರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಎದುರಿಗೆ ಹಿಮಾಲಯದ 360 ಡಿಗ್ರಿ ವ್ಯೂ ಸುಂದರ ನೋಟ ಕಾಣಿಸುತ್ತದೆ. ನನ್ನ ಕ್ಯಾಮೆರಾ ಕೆಲಸ ನಿಮಗೆ ಹೇಗನಿಸಿತು ಎಂದು ಕಮೆಂಟ್ ಮಾಡಿ ಖಚಿತವಾಗಿ ತಿಳಿಸಿ.